ಇಂದ್ರಾಳಿ ರಾಷ್ಟ್ರೀಯ ಹೆದ್ದಾರಿಯ ರೈಲ್ವೆ ಸೇತುವೆ ಬಳಿ ತಾತ್ಕಾಲಿಕ ರಸ್ತೆ ವಿಭಾಜಕವಾಗಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಅದರಲ್ಲಿದ್ದ ತಗಡು ಕಿತ್ತು ಹೊರಕ್ಕೆ ಬಂದು ನೇತಾಡ್ತಾ ಇದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಒಂದೆಡೆ ಇಲ್ಲಿ ದಾರಿದೀಪದ ವ್ಯವಸ್ಥೆ ಇಲ್ಲ, ಹೊಸ ಸೇತುವೆ ಆಗಿಲ್ಲ, ವಾಹನ ದಟ್ಟಣೆ ಬಹಳ ಇರುತ್ತದೆ. ವಾಹನ ಸಂಚಾರ ಚಲಿಸುವಾಗ ಇಲ್ಲಿ ಅಪಘಾತಕ್ಕೆ ತುತ್ತಾಗಿ ಅನೇಕ ಅವಘಡಗಳು ಇಲ್ಲಿ ಸಂಭವಿಸಿವೆ. ಜಿಲ್ಲಾಡಳಿತವು ತಕ್ಷಣ ಸಮಸ್ಯೆಯನ್ನು ಪರಿಶೀಲಿಸಿ ಕ್ರಮ ಜರುಗಿಸಬೇಕೆಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಆಗ್ರಹಿಸಿದೆ. ಮಣಿಪಾಲಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 169A ಇಲ್ಲಿ ಸುಮಾರು 5 ವರ್ಷದಿಂದ ನಮ್ಮ ಹೈವೇಯಲ್ಲಿ ಎಂನಿಂದ ಕಡಿಯಾಳಿಯಿಂದ ಹಿಡಿದು ಪರ್ಕಳದವರೆಗೆ ಲೈಟ್ ಇಲ್ಲದೆ ಭಾಳಷ್ಟು ಜನರು ಅಪಘಾತಕ್ಕೀಡಾಗಿರೋ ಸಂಗತಿ ಬಂದಿದೆ. ಹಾಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮೊದಲಾಗಿ ಏನು ರೈಲ್ವೆ ಬ್ರಿಡ್ಜ್ ಆಗದೆ ಬಹಳಷ್ಟು ತೊಂದರೆಗೀಡಾಗಿದೆ. ಅದೂ ಅಲ್ಲದೆ ಈ ಹೈವೇ ಇದರಲ್ಲಿ ಲೈಟ್ ದಾರಿದೀಪ ಇಲ್ಲದೆ ಬಹಳಷ್ಟು ಜನರಿಗೆ ರಾತ್ರಿ ತೊಂದರೆಯಾಗಿ